ಇದೊಂದು ರಾಕ್ಷಸಿ ಕೃತ್ಯ, ಇದು ಪೂರ್ವ ನಿಯೋಜಿತ ಪಿತೂರಿ, ಇದೊಂದು ಭಯೋತ್ಪಾದಕ ಕೃತ್ಯ. ಅದಕ್ಕೋಸ್ಕರ ಇದನ್ನು ನಾವು ಬಲವಾಗಿ ಇವತ್ತು ಖಂಡಿಸಿದ್ದೀವಿ. ನಾಗಮಂಗಲ ಘಟನೆಯ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟ ಮಂಗಳೂರು ಇದರ ನೇತೃತ್ವದಲ್ಲಿ ಗುರುವಾರ ಕದ್ರಿ ಮಲ್ಲಿಕಟ್ಟೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂವೆಲ್ ಮಾತನಾಡಿ, ಗಣಪತಿ ವಿಸರ್ಜನೆ ವೇಳೆ ನಡೆದ ಘಟನೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಘಾಸಿಗೊಳಿಸಿದೆ. ನಾಗಮಂಗಲದ ಘಟನೆಯ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಕೈವಾಡವಿರುವ ಶಂಕೆ ಇದೆ ಎಂದರು. ಇದೊಂದು ರಾಕ್ಷಸಿ ಕೃತ್ಯ, ಇದು ಪೂರ್ವ ನಿಯೋಜಿತ ಪಿತೂರಿ, ಇದೊಂದು ಭಯೋತ್ಪಾದಕ ಕೃತ್ಯ. ಅದಕ್ಕೋಸ್ಕರ ಇದನ್ನು ನಾವು ಬಲವಾಗಿ ಇವತ್ತು ಖಂಡಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸ್ಪಷ್ಟವಾಗಿ ಇವತ್ತು ಭಯೋತ್ಪಾದಕ ಜಿಹಾದಿಗಳು ಕರ್ನಾಟಕದಲ್ಲಿ ಈ ಕೃತ್ಯವನ್ನು ನಡೆಸುವುದರ ಮುಖಾಂತರ ಒಂದು ಹಿಂದೂಗಳನ್ನು ಗುರಿಯಾಗಿಸಿಟ್ಟುಕೊಂಡು ನಡೆಸುತ್ತಿರುವಂತಹ ಒಂದು ಸಂಚು ಎಂಬುದು ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಹಿಂಪ ಪ್ರಾಂತ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಮಾತನಾಡಿ, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಸ್ತ ಸಮಾಜವನ್ನ ಒಗ್ಗೂಡಿಸುತ್ತದೆ. ಆದರೆ ಇಂತಹ ಕಾರ್ಯಕ್ರಮದಲ್ಲಿ ದಾಂಧಲೆ ನಡೆದಿರುವುದು ಖಂಡನೀಯ ಎಂದರು. ಇವತ್ತು ಬಹಳ ಜಾಗೃತೆಯನ್ನು ವಹಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಣೇಶನ ಹಬ್ಬ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಸಾರುವಂತಹ ಒಂದು ಉತ್ಸವ. ಉದ್ದೇಶಪೂರ್ವಕವಾಗಿ ಈ ಸಾರ್ವಜನಿಕ ಉತ್ಸವವನ್ನು ಹಾಳು ಮಾಡುವಂತಹ ಒಂದು ವ್ಯವಸ್ಥಿತ ಪಿತೂರಿ ಇವತ್ತು ನಡೆದಿದೆ. ಇವತ್ತು ಈ ಸೂಚ್ಯ ಏನು ಬೆಂಗಳೂರಿನ ಸಮೀಪ ನಡೆದಿದೆ, ಇದನ್ನು ಇಡೀ ಹಿಂದೂ ಸಮಾಜ ಏಕಕಂಠದಿಂದ ವಿರೋಧಿಸ್ತದೆ. ಮುಂದೆ ಇಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಮಾಜ ಎಚ್ಚೆತ್ತುಕೊಳ್ಳಬೇಕು. ವಿಹಿಂಪ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಎಚ್.ಕೆ. ಪುರುಷೋತ್ತಮ, ವಿಹಿಂಪ ಬಜರಂಗದಳ ಮುಖಂಡರಾದ ಭುಜಂಗ ಕುಲಾಲ್, ಶಿವಾನಂದ ಮೆಂಡನ್, ಪುನೀತ್ ಅತ್ತಾವರ, ಮನೋಹರ್ ಸುವರ್ಣ, ಸಂಘನಿಕೇತನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಉಪಾಧ್ಯಕ್ಷ ಸತೀಶ್ ಪ್ರಭು, ಮಹಾನಗರ ಪಾಲಿಕೆ ಸದಸ್ಯರಾದ ಕಿರಣ್ ಕೋಡಿಕಲ್, ಶಕೀಲಾ ಕಾವ, ಸುಧಾಕರ ರಾವ್ ಪೇಜಾವರ ಸಹಿತ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು.